ತ್ರೇತಾಯುಗದಲ್ಲಿ ಆ ಕೋದಂಡರಾಮನದಾಸರಾಗಿ ಆ ಲಂಕೆಯನ್ನು ಪ್ರವೇಶ ಮಾಡಿ ಲಂಕೆಯನ್ನು ಸುತ್ತ ಬರಿ ಆ ದುಷ್ಟರಾದಂತಹ ರಾಕ್ಷಸರನ್ನೆಲ್ಲ ಮುಚ್ಚಿಲ್ಲ, ಹೊಸದು ಹಾಕಿದ ರಾವಣನನ್ನು ಕೆಳಕಿ ಅವನ ಒಳಗೆ ಕಾರಣನಾದವನೇ. ಅಣ್ಣ, ನೀನು ಸಾಮಾನ್ಯನಲ್ಲ, ನೀನು ಪಂಚಮುಖ್ಯ ಅಂಜಾನೆಯ. ಈಗ ನನಗೆ ಅರ್ಥವಾಗುತ್ತಾ ಇದೆ ಯೋಗ್ಯತೆ, ಅದನ್ನು ಒಡೆಯುವುದಕ್ಕೆ, ಅದನ್ನು ತಿಳಿಯುವುದಕ್ಕೆ ನನ್ನಂತಹ ಸಾಮಾನ್ಯನಿಂದ ಯಾವತ್ತೂ ಸಾಧ್ಯವಿಲ್ಲ. ನಿನ್ನ ಪಾದಕ್ಕೆ ನಾನು ಶರಣ ಬಂದಿದ್ದೇನೆ. ಸಾಕಯ್ಯ, ಸಾಕು. ನನಗೂ ಭಯವಾಗುತ್ತಾ ಇದೆ. ಬೆಳೆದದ್ದು ಸಾಕ, ಮೊದಲಿನ ರೂಪ ತೋರಿಸಣ್ಣ. ಸಾಕ, ಬೆಳೆದದ್ದು ಸಾಕ. ಮೊದಲಾಗಿ ಆಗ್ಬೇಕಲ್ಲ. ನಿನ್ನ ಉತ್ಸಾಹ ಇನ್ನು ಕಡಿಮೆ ಆಗಬೇಕು. ಅದೇ